ಬೆಂಗಳೂರಿನಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಪ್ರಸಿದ್ಧಿ ಪಡೆದ ಪ್ರಾಣವೈದ್ಯ ಸಂಸ್ಥೆಯ ನೂತನ ಶಾಖೆ ಮಂಗಳೂರಿನ ಬಿಜೈ ಕಾಪಿಕಾಡ್ ರಸ್ತೆಯ ಓಷನ್ ಬರ್ಲಿನ್ ಹೋಟೆಲ್ ಮುಂಭಾಗದಲ್ಲಿ ಶುಭಾರಂಭಗೊಂಡಿತು. ನೂತನ ಮಂಗಳೂರು ಶಾಖೆಯನ್ನ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ರಿಬ್ಬನ್ ಕತ್ತರಿಸಿ ದೀಪ ಪ್ರಜ್ವಲಿಸಿ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಪ್ರಾಣವೈದ್ಯ ಸಂಸ್ಥೆಯ ಮೆಡಿಕಲ್ ಡೈರೆಕ್ಟರ್ ಡಾ ಚೇತನ್ ಉಪಾಧ್ಯಾಯ ಮತ್ತು ಅವರ ಸ್ನೇಹಿತರು ಮೋಜಿಗಾಗಿ ಮಾಡಿದ ಸಂಸ್ಥೆ ಇಂದು ಬೆಂಗಳೂರಿನಲ್ಲಿ 5 ಶಾಖೆ, ಮಂಗಳೂರಿನಲ್ಲಿ 1, ಮುಂಬೈನಲ್ಲಿ 1, ಹುಬ್ಬಳ್ಳಿಯಲ್ಲಿ 1 ಶಾಖೆ ತೆರೆಯುವ ಮೂಲಕ ಬೃಹತ್ತಾಗಿ ಬೆಳೆದು ನಿಂತು ಆಯುರ್ವೇದ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಾ ಜನರ ಮನ ಗೆಲ್ತಾ ಇದೆ. ಈ ಸಂಸ್ಥೆ ಮುಂದಿನ ದಿನಗಳಲ್ಲಿ 100ಕ್ಕೂ ಅಧಿಕ ಶಾಖೆಗಳನ್ನು ತೆರೆಯುವಂತಾಗಲಿ ಎಂದು ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ತುಳುನಾಡ ಮಾಣಿಕ್ಯ ಅರವಿಂದ ಬೋಳಾರ್, ಕುಸಲ್ದ ಅರಸೆ ನವೀನ್ ಡಿ ಪಡೀಲ್, ಉಡುಪಿ ಎಸ್ಡಿಎಂ ಆಯುರ್ವೇದ ಕಾಲೇಜು ಪ್ರಾಂಶುಪಾಲೆ ಡಾ ಮಮತಾ ಕೆವಿ, ಉಡುಪಿ ಆದರ್ಶ ಆಸ್ಪತ್ರೆಯ ಮೆಡಿಕಲ್ ಡೈರೆಕ್ಟರ್ ಡಾ ಜಿಎಸ್ ಚಂದ್ರಶೇಖರ್, ಚಿತ್ರನಟ ಪೃಥ್ವಿ ಅಂಬಾರ್, ಚಿತ್ರ ನಿರ್ದೇಶಕ ಜಿಪಿ ತುಮಿನಾಡ್, ಶಾಸಕ ವೇದವ್ಯಾಸ ಕಾಮತ್, ದೇವಸ್ಥಾನ ಸಮಿತಿ ಅಧ್ಯಕ್ಷ ಕೊಯಿಲಾಡಿ ಸುರೇಶ್ ನಾಯ್ಕ್, ಸಂಸ್ಥೆಯ ಮೆಡಿಕಲ್ ಡೈರೆಕ್ಟರ್ ಡಾ ಚೇತನ್ ಉಪಾಧ್ಯಾಯ, ಚೀಫ್ ಮಾರ್ಕೆಟಿಂಗ್ ಆಫೀಸರ್ ಡಾ ಸ್ವತಿಕಾ ಉಪಾಧ್ಯಾಯ, ಚೀಫ್ ಆಪರೇಟಿಂಗ್ ಆಫೀಸರ್ ಡಾ ಪ್ರಮೋದ್ ಕಾರಂತ್, ಚೀಫ್ ಕ್ವಾಲಿಟಿ ಆಫೀಸರ್ ಡಾ ವೈಷ್ಣವಿ ಕಿಣೆ, ಸೆಂಟರ್ ಹೆಡ್ ಡಾ ಪಲ್ಲವಿ, ಸೆಂಟರ್ ಮ್ಯಾನೇಜರ್ ಸುಧೀರ್ ಭಟ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರಾಣವೈದ್ಯ ಸಂಸ್ಥೆಯನ್ನ ನಾವೆಲ್ಲ ಸೇರಿ ದೀಪ ಬೆಳಗ್ಗೆ ಉದ್ಘಾಟನೆಯನ್ನ ಮಾಡಿದ್ದೇವೆ. ಬೆಂಗಳೂರಿನಲ್ಲಿ ಬೆಳೆದಿರತಕ್ಕಂಥ ಈ ಸಂಸ್ಥೆ ಮಂಗಳೂರಿನಲ್ಲೂ ಬೆಳಗಲಿ, ದೇಶದ 16 ಕಡೆಗಳಲ್ಲಿ ಈ ಸಂಸ್ಥೆಯ ಶಾಖೆಯನ್ನು ಬೆಳೆದಿರತಕ್ಕಂಥ ಭಾಗ್ಯವನ್ನ ಆ ತಾಯಿ ಕರುಣಿಸಿದ್ದು ಶುಭವನ್ನು ಹಾರೈಸಿದೆ. ಇವತ್ತೊಂದು ಯುವಕರದ್ದೇ ತಂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಯೋಗವನ್ನ ಮಾಡ್ತಾ ಇದೆ. ತಮ್ಮದೇ ಕಲ್ಪನೆ ಅಡಿಯಲ್ಲಿ ಆಯುರ್ವೇದದಲ್ಲಿ ನುರಿತ ತಂಡಗಳನ್ನು ಇಟ್ಕೊಂಡು ಆರೋಗ್ಯದ ರಕ್ಷಣೆಯ ಜೊತೆಗೆ ಸೇವಾ ಚಿಂತನೆಯೊಂದಿಗೆ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ. ಇವತ್ತು ನಮ್ಮ ಜಿಲ್ಲೆಯ ಒಂದು ಪ್ರಭಾವಗಳು ಎಷ್ಟಿದ್ದಾವೆ ಅಂತ ಕೇಳಿದ್ರೆ, ಕಾಂತಾರ ಮತ್ತು ಸೋ ಫ್ರಮ್ ಸೋ ನಮ್ಮ ಯುವಕರು ಮಾಡಿದರೆ ಹೇಗೆ ಯಶಸ್ವಿ ಆಗ್ತಾರೆ ಅನ್ನೋದಕ್ಕೆ ಅದೊಂದು ಸಂದೇಶವನ್ನು ಕೊಟ್ಟಿದೆ. ಹಾಗಾಗಿ ಅಂತಹ ತಂಡ ಜೆ.ಪಿ. ತುಮಿನಾಡ್ ಇರ್ಬೋದು, ನಮ್ಮ ಪೃಥ್ವಿ ಅಂಬಾರ್ ಇರ್ಬೋದು, ಅರವಿಂದ್ ಅಣ್ಣ ಇರ್ಬೋದು, ಇಂಥ ತಂಡವನ್ನು ಇಟ್ಟು ಇವತ್ತು ಉದ್ಘಾಟನೆಯಿಂದ ಮಾಡಿದೆ. ಹಾಗಾಗಿ ನನಗೆ ವಿಶ್ವಾಸ ಇದೆ, ಸೋ ಫ್ರಮ್ ಸೋ ಹೇಗೆ ಪ್ರಖ್ಯಾತಿಯನ್ನಾಗಿದೆ ಹಾಗೆ ಪ್ರಾಣ ವೈದ್ಯ ಅತಿ ದೊಡ್ಡ ಸಂಸ್ಥೆಯಾಗಿ ಬೆಳೆಯುತ್ತದೆ. ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಕೊಡುಗೆ ಜಗತ್ತಿಗೆ ಬಹಳ ದೊಡ್ಡದಾಗಿರ್ತದೆ. ನಾವು ಇವತ್ತೇನು ವಿವೇಕಾನಂದರು ಕಂಡಿರ್ತಕ್ಕಂಥ ಕನಸಿನ ಬಗ್ಗೆ ಉಲ್ಲೇಖಗಳನ್ನು ಮಾಡ್ತೀವಿ. ಜಗದ್ವಂದ್ಯ ಭಾರತ, ಜಗದ್ಗುರು ಭಾರತ. ಸುಮ್ಮನೆ ಭಾರತವನ್ನ ಜಗದ್ಗುರು ಅಂತ ಹೇಳಿಲ್ಲ. ಜಗತ್ತಿಗೆ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಕೊಡುಗೆಗಳನ್ನ ಕೊಟ್ಟ ದೇಶ ಭಾರತ. ಅದರಲ್ಲಿ ವಿಶೇಷವಾಗಿ ನಾವು ಗಣಿತ ಶಾಸ್ತ್ರಕ್ಕೆ ಅದ್ಭುತ ಕೊಡುಗೆಯನ್ನ ಕೊಟ್ಟಿದ್ದೇವೆ ಶೂನ್ಯದ ಮುಖಾಂತರ. ಚಿಕಿತ್ಸಾ ಪದ್ಧತಿಯಲ್ಲಿ ಮತ್ತು ಯೋಗದ ಮುಖಾಂತರವಾಗಿ ಆರೋಗ್ಯದ ಸುಧಾರಣೆಗೆ ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆಯನ್ನ ನಮ್ಮ ದೇಶ ಕೊಟ್ಟಿದೆ. ಹಾಗಾಗಿ ಸುಶ್ರುತನ ಚಿಕಿತ್ಸಾ ಪದ್ಧತಿ ಅನ್ನತಕ್ಕಂಥದ್ದನ್ನ ನಾವು ಉಲ್ಲೇಖ ಮಾಡ್ತೀವಿ. ಸುಶ್ರುತನ ಚಿಕಿತ್ಸಾ ಪದ್ಧತಿ
ಹೇಳಿದ್ರೆ ಜಗತ್ತಿಗೆ ಜನ ಕಂಡರಿಯದೇ ಇದ್ದಾಗ, ಕಣ್ಣು ತೆರೆಯದೇ ಇದ್ದಾಗ ಭಾರತದ ಪಾತೆರಂತ ನರ್ವಸಾಪುಡು ಬೊಕ್ಕ ವೇದಿಕೆ ಇಪ್ಪುನ ಮಲ್ಲ ಗಣ್ಯರ್ನ ಎದುರು ಪಾತೆರ ಕುಡಲಾದ ನರ್ವಸಾಪುಡು ಸುರುಕಾದ ವೇದಿಕೆ ಇಪ್ಪುನ ಮಾತ ಗಣ್ಯರ ತರ ತಗ್ಗದು ಅಂಚನೆ ಈಗ ಈ ಕಾರ್ಯಕ್ರಮಕ್ಕೆ ನಾನು ಇನ್ವೈಟ್ ಮಂತಿನೇಕ್ ಸುರುಕಾದ ಥ್ಯಾಂಕ್ಸ್ ಮಾಡೋದಿಲ್ಲ ಅಂಚನೆ ಈ ಪ್ರಾಣ ವೈದ್ಯ ಒಂದು ಮಸ್ತ್ ಜನಕ್ಕೆ ಹೆಲ್ಪ್ ಆವಾಡು ಒಂದು ಜನತ ಬೇನೆನು ಮರಪಾದ ಅಕ್ಲೆ ಖುಷಿ ಕೊರಡು ಜೀವನ ಲವಲವಿಕೆ ಕನಾವಡು ಅಂಚನೆ ಮಾತ್ರೆಗಳು ಅಡ್ಡಾಡು ನೆತ್ತ ಬೇರೆಯವರು ಏರ್ ಬೇಲಿ ಬೇನದುಲಾರು ಮಾತ್ರೆಗಳು ಅಡ್ಡಾಡು ಕೊಂಚ ಕೂಡ ಕಾರ್ಯಕ್ರಮ ಪೋಯಿರತ್ತಿರೋದವರ ನಿಲ್ಲೊಟ್ಟಿಗೆ ಗೊತ್ತಿರಾವಜ್ಜಿ ಸಾರಿ ಥ್ಯಾಂಕ್ ಯು ಸೋ ಮಚ್ ಮಾತ್ರೆಗಳು ಅಡ್ಡಾಡು ಬಂದು ಆಯುರ್ವೇದಕ್ಕೆ ಎಷ್ಟು ಮಹತ್ವ ಇದೆ ಅಂತೇಳಿ ಬಹುಶಃ ನಮಗೆ ಗೊತ್ತಿಲ್ಲ. ನಾವು ಆಯುರ್ವೇದ ಮತ್ತು ಯೋಗವನ್ನ ನಮ್ಮ ದಿನಚರಿಯಾಗಿ ಬಳಸ್ಕೊಂಡ್ರೆ ಖಂಡಿತವಾಗಿ ನಮಗೆ ಡಾಕ್ಟರ್ ಹತ್ರ ಹೋಗೋ ಕೆಲಸ ಕಮ್ಮಿ. ಇವತ್ತು ನಮ್ಮ ಊರಿನ ಹುಡುಗ ಬೆಂಗಳೂರಲ್ಲಿ ಬಂದು ಇಂಥ ಒಂದು ಆಯುರ್ವೇದಿಕ್ ಸೆಂಟರನ್ನ ಓಪನ್ ಮಾಡಿದ್ದಾರೆ. ಬಹುಶಃ ನೀವು ಉಡುಪಿಯಲ್ಲಿ ಕೂಡ ಮಾಡಬೇಕಾಗ್ತದೆ. ಯಾಕಂದ್ರೆ ಇವತ್ತು ಬಾಂಬೆಯಲ್ಲಿ ಅಲ್ಲಿ ಇಲ್ಲಿ ಮಾಡಿದ್ರೆ ಅದು ಸಾಧನೆಗಿಂತ ದೊಡ್ಡ ಹೆಸರಾಗ್ತದೆ. ಆದ್ರೆ ಊರಲ್ಲಿ ಒಂದು ಸೇವೆ ಮಾಡುವಂತ ಕೆಲಸವನ್ನ ನೀವು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಹೇಳ್ತಾ ಇವತ್ತು ಅತ್ಯಂತ ಒಳ್ಳೆ ರೀತಿಯಲ್ಲಿ ಮಂಗಳೂರಲ್ಲಿ ಇದು ಅನಾವರಣಗೊಂಡಿದೆ. ಇದಕ್ಕೆ ಶುಭವನ್ನು ಹಾರೈಸ್ತಾ ಎಲ್ರಿಗೂ ನವರಾತ್ರಿಯ ಶುಭ. ಲಾಸ್ಟ್ ಬರ್ತೀನಿ ಅಲ್ಲ ಪಾತ್ರೆ ಬೇಗ ತಿಂತೀನಿ ಹೆಂಗ್ ಎಂತಿರ್ತೀನಿ ಮಾತ ಕಾರ್ಯಕ್ರಮ ಆದ ಮಾತ ಓದುತ್ತೇನೆ ಹೆಂಗ್ ಉಳ್ಳಾಡ್ಕೊಳ್ಳೋದು ಹೆಂಗೆ ನಾನೊಂದು ಭೂತ ಚಟ್ಟಿ ನಿಂತ್ಕೊಂಡು ಯಾವ ಗೋಳಿ ಬಂತೇನೆ ಮತ್ತು ನಾನೊಂದು ಚೊಂಬು ಎಣ್ಣೆ ನಮ್ಮ ಮೇಲೆ ಮರಿಕೊಂಡು ಕೋಳ ಬಂತೀನಿ ಅಂತೇನೆ ಇದಕ್ಕೆ ಸುರೂಕು ಬತ್ತಿ ಬೆಟ್ಕೊಂಡು ಮಸಾಜ್ ಮಲ್ಪಾವ ಅಂಚಾದ್ರೆ ಹಿಂಗೆ ಬೈದೆ ಆಗ ಓಲ್ಲ ಒಂದು ವೇದಿಕೆ ಪಾತ್ರೆಗಳು ನಾನು ಯೋಗ ಭಾಗ್ಯ ಬೋಡಿಗೆ ಪ್ರಾಣ ವೈದ್ಯ ಬಾರಿ ಪೊರ್ಲುದ ಬುಧರ್ದ ಅದನ್ನ ವೈದ್ಯರ ಎಂಕಲ ಪ್ರಾಣವನ್ನು ಕೊಟ್ಟು ನಿಖಲ್ ಕಾಪುಂಡ ಕಾಪುಳದೆ ಪುನದೆ ಪುಳೇನು ಅಂಕಲ ಎಟ್ಟ ಬುಧರ್ಲ ದೀತೆ ಅದನ್ನ ಆಯುರ್ವೇದ ಇತ್ತೆತ್ತು ವೈದ್ಯ ಅದು ಏತೋ ನಮ್ಮ ಭೂಮಿ ಯಾಪ ಉಂಡಾತನ ಅಪೋಣ ತಿಂಚಿ ನಮಕ್ ಆಯುರ್ವೇದ ಉಂಡು ನಮ್ಮ ತೆರೆದಿರಾಗ್ತದೆ ಅದನ್ನ ನಮ್ಮ ಹಿರಿಯಕ್ಕಲ್ಲ ದುಮ್ಮ ಇಂತಿನ ಮಲ್ತೊಂತೀರಿ ಬಂಡ ನಮ್ಮ ಡಾಕ್ಟರ್ ಬೋಂದಿದ್ದೀನಿ ಕಮ್ಮಿ ಹೆಚ್ಚ ಆಯುರ್ವೇದ ಹೋಗು ಡಾಕ್ಟರ್ ಅವೇಂತೋದು ಅಪ್ಪಗ ಪಂಡಿತೇರು ಅಂದ್ಕೊಂಡಂತೇವೆ ಇತ್ತ ಪಂಡಿತೇರತ್ತು ಸುಮಾರು ಜನ ಉಳಿದ ಡಾಕ್ಟರ್ ಮಕ್ಕಳೇ ಬರ್ತೇವೆ ನನ್ನ ಚೈತನ್ಯರಪ್ಪ ಪಣ್ಣಗ ಅರವಿಂದ್ ಬೋಳಾರಿಗೆ ಡಾಕ್ಟರ್ ಕೊರೊಂದುಲ್ಲೇರು ಪಣ್ಣಗ ಏನಂತ ಇಂಜೆಕ್ಷನ್ ನೋಡು ಇವಾಗ ಇಂಜೆಕ್ಷನ್ ಹತ್ತೆ ಪೂತ ಗುಚ್ಚ ಆಯುರ್ವೇದ ಒಲ್ಲ ಫಲಕಾರಿ ಆಪಣಕ್ಕೆ ರಟ್ಟು ಪಾತ್ರೆ ಹೆಚ್ಚಿದೆ ಯಾಕಂದ್ರೆ ಎಂಗೆಲ್ಲ ಸಾಧಾರಣ ಜವನಾದಿಗೆ ಬರ್ಕೊಂಡು ದುಂಬು ಎಂಗ್ಲ ಇಲ್ಲ ಆಯುರ್ವೇದನೇ ಮುಖ್ಯ ಯಾಕಂದ್ರೆ ಅವಳು ಬೇರೆ ಗೋಪಾಲ ಪಂಡಿತೇರು ನಡಿ ನಾರಾಯಣ ಪಂಡಿತೇರು ನಡಿ ಮಾತಾ ಫೋನ್ ಇಚ್ಚಿನ ತಂದೆ ಡಾಕ್ಟರ್ನ ಪುದಾರ ಭಾರಿ ಕೇಂದ್ರ ಕಮ್ಮಿ ಡಾಕ್ಟರ್ ಇದ್ದೇರಂದತ್ತೆ ಡಾಕ್ಟರ್ ಒಳ್ಳೇದೆ ಆಡ ಇಂತ್ರ ಅಂದಿಕೇಂದ್ರ ಒಂದು ಸಣ್ಣ ಸೌಂಡ್ ಪ್ರಮಾಣ ಒಂದು ಲೈಟಲ್ಲಿ ಬೆಳಿ ಬೆಲೆ ಲೆಕ್ಕ ಇರ್ತದೆ ಅದಕ್ಕೊಂದು ಒಂದು 6 ತಿಂಗಳು ಓಲ್ಡ್ ಟ್ರೀಟ್ಮೆಂಟ್ ಆಯ್ತು ಆಯುರ್ವೇದದಲ್ಲಿ ಪೋಯ ವೆಂಕರಲ್ಲಿ ಒಂದು ಕ್ಲಾಸ್ಮೇಟ್ ಮಾಡಿದ್ವಿ ಒಂದು ತಿಂಗಳು ನಾವು ಕ್ಲಿಯರ್ ಆಗ್ತಿಲ್ಲ ಇಡಮುಟ ಹೆಂಗಿತ್ತು ಲೈಟ್ ಒಂದಿಲ್ಲ ಬೂಡೊಂದಿಲ್ಲ ಮಾತಾಡ್ಕೊಂಡು ದಾರ ಸಮಸ್ಯೆ ಹೆಚ್ಚು ಅಂಚನೆ ಆಯುರ್ವೇದ ಯಾಪಲ್ಲ ಒಂದು ಕಲಿತವಾದ ಪ್ರಿವೆಂಟಿವ್ ಅಂದ್ರೆ ಅಂಚನೆ ಮೆಡಿಸಿನ್ ಅಂತ ಅದ್ಭುತమైన ಆ್ಯಂಡ್ ಚೇತನ್ ನೇರವಾಗಿ ಏನು ಮಾಡೋದು ಡಾಕ್ಟರ್ ಅಂದ 5 ವರ್ಷ ಕೊಂಚ ಬಾರಿ ಮಲ್ಲ ಸಹೃದಯ ಬರೋದು ಪ್ಲೆಸಿಬೋ ಎಫೆಕ್ಟ್ ಬಂತೇರು ಅವು ಪ್ಲೆಸಿಬೋ ಎಫೆಕ್ಟ್ ಆಪಿ ಇಂಚಿತ್ತಿನ ಡಾಕ್ಟರ್ ನಾಗ ಸರ್ ಯಾಕಂದ್ರೆ ಫೋನ್ ಮಂತ್ರ ಎಂಕಲ್ ಒಂದು ಎಂಕಲ್ ಏನೋ ಒಂದು ಒಬ್ಬರು ಅರ್ಥ ಕಮ್ಮಿ ಆಗ ಅಂಚಿತ್ತಿನ ಒಂದು ಸಹೃದಯ ಇತ್ತಿನ ಒಂದು ಚೇತನ್ ಅಂಚಾದ ಸಂಸ್ಥೆ ಬಾರಿ ಮಲ್ಲಾಡು ಉಳಿದ ಅವರಿಗೆ ಪ್ರಶಮನ ಅಂದರೆ ಆರೋಗ್ಯವಂತರ ಆರೋಗ್ಯವನ್ನ ಕಾಪಾಡುವಂಥದ್ದು. ಅಕಸ್ಮಾತ್ ಕಾಯಿಲೆ ಬಂದರೆ ಆ ಕಾಯಿಲೆಯನ್ನ ಗುಣಪಡಿಸುವಂಥದ್ದು ಆರೋಗ್ಯದ ಆಯುರ್ವೇದದ ಧ್ಯೇಯ ವಾಕ್ಯ. ಹಾಗಾಗಿ ಯಾರು ಹೆದರಬೇಕಾಗಿಲ್ಲ. 100 ಶಾಖೆಗಳಾದರೂ ಕೂಡ ಇಂದಿನ ಜನರ ಆಹಾರ ವಿಹಾರಗಳಿಂದ ಏನು ಕಾಯಿಲೆಗಳು ಬರ್ತಾ ಇದೆಯಾ ಅದನ್ನ ಬರದಂತೆ ಮಾಡಲಿಕ್ಕೆ ಹಾಗೂ ಬಂದರೆ ಅದನ್ನ ಗುಣಪಡಿಸಲಿಕ್ಕೆ ಅಷ್ಟು ಸಂಸ್ಥೆಗಳು ಬೇಕಾಗಬಹುದು ಅಂತ ನನಗೆ ಅನ್ನಿಸ್ತಾ ಇದೆ. ಆಯುರ್ವೇದದಲ್ಲಿ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಅದು ರಾಜರ ಕೋಟೆಯನ್ನ ಹೇಗೆ ಗಟ್ಟಿ ಮಾಡ್ತದ
ನಮ್ಮ ಶರೀರ ಅನ್ನುವಂತಹ ಕೋಟೆಯನ್ನು ಅದು ತನ್ನ ಬೇರೆ ಬೇರೆ ರಸಾಯನ ಇರಬಹುದು ಅಥವಾ ವಸಂತ ಋತುವಿನಲ್ಲಿ ಸ್ವಸ್ಥರು ಕೂಡ ಆರೋಗ್ಯವಂತರು ಕೂಡ ಮಾಡಿಕೊಳ್ಳಬಹುದಾದಂತಹ ವಮನ ಅಥವಾ ಈ ಶರದ್ ಋತುವಿನಲ್ಲಿ ಮಾಡಿಕೊಳ್ಳಬಹುದಾದಂತಹ ಶಾರೀರಿಕ ವಿರೇಚನ ಇರಬಹುದು ಅಥವಾ ವರ್ಷಕ್ಕೊಮ್ಮೆ ಈ ITBT ಅವರಿಗೆ ತುಂಬಾ ಈಗ ಅದರ ರುಚಿ ಸಿಕ್ಕಿದೆ. ಅವರು ಬೆಂಗಳೂರಿಂದ ಎಲ್ಲೆಲ್ಲಿ ಹೋಗ್ತಾರೆ, ವರ್ಷಕ್ಕೊಂದ್ಸತಿ ಹೋಗಿ. ಎಲ್ಲಿಯ ಸಂಸ್ಥೆ ಒಂದು ಪ್ರಾಣವೈದ್ಯ ಪಂಪಿನ ಸಂಸ್ಥೆ ಒಂಜಿ ಕಡೆ ಶುರು ಆದ ಬೆಂಗಳೂರಿದ್ದ ಆದಿ ಕಡೆ ಬರ್ತದೆ, ಹುಬ್ಳಿ ಶುರು ಆದ ಮುಂಬೈ ಶುರು ಆಗ್ತಿನಿಂದ ಆಂಡ್ ಅತನಿಗೆ ಒಂದು ಪಾತ್ರ ಪಂಡ ಒವ್ವ ಊರಿಗೆ ಮಾತ್ರ ಪೋಪ ನಮ್ಮ ಊರಿಗೆ ಒಂಜಿ ಪೋಯ್ಜಡೆ ಎಂಚ ಐಡ್ದವರ ಆನಿ ಒಂಜಿ ಎಲ್ಲಿ ಒಂಜಿ ಸ್ಪಾರ್ಕ್ ಆದ ಶುರು ಆಗಿ ಇತ್ತ ಒಂಜಿ ತಿಂಗಳು ಪ್ರಾಣವೈದ್ಯ ಸಂಸ್ಥೆ ಮಂಗಳೂರುಲ ಬೈದೇನೆ ಇಂಚಿನ ಒಂಜಿ ಬೇಲೆ ಆವಡು ಆಂಡ ಎನ್ನ ಪಿರೌಡು ಮಸ್ತ್ ಜನ ಎನ್ನ ಟೀಮ್ ನಾಗೆಲ್ಲ ಸಪೋರ್ಟ್ ಉಂಟು. ಇನಿ ಮಾತ ಒಳ್ಳೇದು ಅಲ್ಲಿ ಮಾತ್ರ ಇಂಟ್ರೊಡ್ಯೂಸ್ ಮಾಡ್ಕೊಳ್ಬೆ ಹಾಗಲ್ಲ ಮಾತ್ರ ಸಪೋರ್ಟ್ ಉಂಟವರ ಈ ಸಂಸ್ಥೆ ಒಂದು ಎಲ್ಲಿಯ ಬಾಲ್ಯ ಇತ್ತಿನ ಇತ್ತೆ ಆಲ್ಮೋಸ್ಟ್ 7 ಸೆಂಟರ್ ಬೈದಿದೆ ನನಲ ಮೂಜಿನ ಸೆಂಟರ್ ಅವರಿಗೆ ಉಂಟು ಈಗೆಲ್ಲ ಮಾತೇರನ ಪ್ರೀತಿ ವಿಶ್ವಾಸ ಏಕಲ್ಲಿ ನಿಮುತಲ ತಿಕ್ಕೋದಿರ್ತದೆ ನನಮಿತ್ತಲ ತಿಕ್ಕೋಡು ಇಂಚನೆ ನಿಗಲ್ಲ ಪ್ರೀತಿ ವಿಶ್ವಾಸ ದೇವರ ಏಕಲ್ಲಿ ಹರಸಿ ಅಂಡ ಐನಾತ್ ಬೇಗ 100 ಬ್ರಾಂಚ್ ಬಲ್ಕೊಂಡು ಈಗ ನೋಡಿ ಆಸೆ ಉಂಟು. ಇನ್ನಿತ ಕಾರ್ಯಕ್ರಮಕ್ಕೂ ಬಹಳ ಪ್ರೀತಿಯಾದ ಇಂಕಲ್ಲ ನಳಿನ ನಡೈಕರು ಅದು ಭಯಂಕರ ಗಡಿಬಿಡಿ ಡಿಪ್ಪೇರು ಆಡ ಇನ್ನು ಎಂಕಲ ಕಾರ್ಯಕ್ರಮ ಮಿಸ್ ಮಲ್ಪರಿಗೆ ಇಜ್ಜಿ ಬರೋಡೆ ಅಂತ ಬಂದಾಗ ಎಂಕಲ್ಲ ಒಂಜಿ ಆಹ್ವಾನ ಹೋಗ್ಕೊಡ್ತು ಅದನ್ನ ಬಿಡಿ ಶೆಡ್ಯೂಲ್ ಇತ್ತರಲ್ಲಿ ಎಂಕಲ್ ಒಟ್ಟು ಬರ್ತದೆ ಎಂಕಲ್ ಇಡೀ ಕಾರ್ಯಕ್ರಮಕ್ಕೆ ಒಂಜಿ ಕಳೆ ಕೊಡ್ತೇವೆ ಎಂಕಲ್ಲ ಇನ್ನಿತ ಕಾರ್ಯಕ್ರಮ